ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದಂತಹ ಸಾಧಕಿಯರನ್ನು ಪರಿಚಯಿಸುವಂತಹ ಕಾರ್ಯಕ್ರಮವೇ ನಮ್ಮೂರ ಜಾಣೆ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಉತ್ತಮ ನೃತ್ಯಪಟುವಾಗಿ, ಉತ್ತಮ ಗಾಯಕಿಯಾಗಿ, ಹಾಗೆಯೇ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇರುವಂತಹ ದಿತೀಶ್ ಶೆಟ್ಟಿ ಪೆರಡೂರು ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ದಿತೀಶ್. ಥ್ಯಾಂಕ್ ಯು. ದಿತಿ ಅವರೇ, ಪ್ರೆಸೆಂಟ್ ಆಗಿ ಇವಾಗ ಏನು ಮಾಡ್ಕೊಂಡಿದ್ದೀರಾ ಅದರ ಬಗ್ಗೆ ತಿಳಿಸಿ. ಸೊ ಈಗ 9th ಆಗಿ 10th ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬೇಸಿಕ್ಲಿ ನಾನು ಮಾಧವ್ ಕೃಪಾ ಸ್ಕೂಲ್ ಮಣಿಪಾಲ್ ಅಲ್ಲಿ ಓದ್ತಿದ್ದೇನೆ. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡ್ಕೊಳ್ಬೇಕಂತಿದ್ದೀರಾ 10th ಆದಮೇಲೆ? 10th ಆದಮೇಲೆ ಸೈನ್ಸ್ ಸ್ಟ್ರೀಮ್ ತೊಗೊಂಡು ಮೆಡಿಕಲ್ ಫೀಲ್ಡಲ್ಲಿ ಜಾಬ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೇನೆ. ಗೋಲ್ ಇದೆ ಅದರಲ್ಲಿ. ಓಕೆ, ಸೊ ನಾವು ಕೇಳಿದಾಗೆ ತಾವು ಬಾಲ್ಯದಲ್ಲಿರುವಾಗ ಮಕ್ಕಳ ದಿನಾಚರಣೆ ಪ್ರಯುಕ್ತ ಒಂದು ಮ್ಯಾಗ್ಝಿನ್ ತರ ಒಂದು ಉದಯವಾಣಿ ಪತ್ರಿಕೆಯಲ್ಲಿ ತಮ್ಮದೊಂದು ಬಾಲ್ಯದ ಫೋಟೋ ಇತ್ತು. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಅದು ಆ್ಯಕ್ಚುಲಿ 2012 ಕಾಂಪಿಟೇಷನ್ ಇರ್ತಿದ್ದು, ಉದಯವಾಣಿ ಅವರು ಕಂಡಕ್ಟ್ ಮಾಡಿದ್ರು. ಸೊ ಔಟ್ ಆಫ್ 8,000 ಮಕ್ಕಳು ಇದ್ರು. ಸೊ ಅದರಲ್ಲಿ ನನಗೆ ಫಸ್ಟ್ ಪ್ಲೇಸ್ ಬಂದಿತ್ತು. ಓಕೆ, ಸೊ 12,000 rupees ಅಮೌಂಟ್ಸ್ ಬಂದಿತ್ತು ಫಸ್ಟಲ್ಲಿ. ಓಕೆ ಓಕೆ. ಸೊ 2014 ನನ್ನ ಬ್ರದರಿಗೆ ಸಹ ಬಂತು. ಏನ್ ಹೆಸರು ತಮ್ಮನದು? ವೇದಾಂತ್ ಶೆಟ್ಟಿ. ವೇದಾಂತ್ ಶೆಟ್ಟಿ. ಓಕೆ. ಸೊ ಅದನ್ನ ನೋಡಿದಾಗ ನಮ್ಗೆ ಬಾಲ್ಯದಲ್ಲಿ ನಾವೇನ್ ಮಾಡಿರ್ತೇವೆ ನಮ್ಗೆ ಗೊತ್ತಿರೋದಿಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ನಮ್ಮ ಎಲ್ಲ ಹೇಳ್ತಾರೆ. ಅವಾಗ ನಿಮ್ಗೆ ಆ ಅನುಭವ ಹೇಗಿತ್ತು? ನಂಗೆ ಗೊತ್ತೇ ಇರ್ಲಿಲ್ಲ ಆಕ್ಚುಲಿ ಅವ್ರು ಹೇಳಿದ್ದು. ಫಸ್ಟ್ ಆಫ್ ಆಲ್ ಆಮೇಲೆ ಗೊತ್ತಾದ್ಮೇಲೆ ಖುಷಿ ಆಯ್ತು. ಲೈಕ್ ಫಸ್ಟ್ ಪ್ಲೇಸ್ ಬಂತು. ತುಂಬಾ ಜನ ಈಗ ಸಹ ಹೇಳ್ತಾ ಇರ್ತಾರೆ, ನಿಂಗೆ ಸಿಕ್ಕಿತ್ತಲ್ಲ ಫಸ್ಟ್ ಪ್ಲೇಸ್, ನ್ಯೂಸ್ ಪೇಪರಲ್ಲಿ ಬಂದಿದ್ಯಲ್ಲ ಅಂತ. ಖುಷಿ ಆಗ್ತದೆ. ಜನರೆಲ್ಲ ರೆಕಗ್ನೈಸ್ ಮಾಡ್ತಾರೆ ಅಂತ ಹೇಳ್ಕೊಂಡು. ಓಕೆ, ಸೊ ಇವಾಗ ಕಲಿವಿಕೆ ಜೊತೆಗೆ ನೀವು ಗಾಯನದ ಪಯಣ ಸ್ಟಾರ್ಟ್ ಮಾಡಿದ್ರಿ. ಸೊ ಆ ಒಂದು ಸಿಂಗಿಂಗ್ ಫೀಲ್ಡ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಸಿಂಗಿಂಗ್ ಈಗ ಕ್ಲಾಸಿಕಲ್ ಕಲಿತಿದ್ದೇನೆ. ಇವನ್ ಕರೋಕೆ ಕ್ಲಾಸಿಗೆ ಸಹ ಹೋಗ್ತೇನೆ. ಸೊ 7th ಅಲ್ಲಿರುವಾಗ ಸ್ಟಾರ್ಟ್ ಮಾಡಿದ್ದೆ. ಓಕೆ. ಸೊ ನಾರ್ಮಲ್ ಆರ್ಕೆಸ್ಟ್ರಾಸ್ ಎಲ್ಲ ಹೋಗ್ತಾ ಇದ್ದೆ. ಈಗ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಸಿಗ್ತಾ ಉಂಟು, ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ. ಓಕೆ. ಸೊ ಈಗ ನಾವು ಒಂದು ಸಿಂಗಿಂಗ್ ಅಂತ ಹೇಳುವಾಗ ಒಂದು ಸ್ಟಾರ್ಟ್ ಅಂತೇಳಿ ಇರುವಾಗ ಒಬ್ಬರಿಗೆ ಯಾರಾದೊಂದು ಸಪೋರ್ಟ್ ಮಾಡ್ತಾರೆ, ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಇರ್ತದೆ ಒಂದು ಸಿಂಗಿಂಗ್ ಫೀಲ್ಡಲ್ಲಿ ಹೋಗುವಾಗ. ಸೊ ಯಾವುದಾದ್ರೂ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಇದೆಯಾ ನಿಮ್ಮ ಲೈಫಲ್ಲಿ? ನನಗೆ ಬೇಸಿಕ್ಲಿ ತುಂಬ ಸಪೋರ್ಟ್ ಮಾಡಿದ್ದು ನನ್ನ ಪೇರೆಂಟ್ಸ್. ಸೊ ಅವರ ಅಮ್ಮನದು ಡ್ರೀಮ್ ಆಗಿತ್ತು, ಸ್ಪೆಷಲಿ ಅವರಿಗೆ ಸಿಂಗರ್ ಆಗ್ಬೇಕಂತ. ಅವ್ರಿಗೆ ಆಗ್ಲಿಕ್ಕಾಗಲಿಲ್ಲ, ಅಷ್ಟು ಸಪೋರ್ಟಿವ್ ಇರಲಿಲ್ಲ ಫ್ಯಾಮಿಲಿ. ಸೊ ಅವರು ನನ್ನ ಥ್ರೂ ಅವರ ಡ್ರೀಮನ್ನು ಅಚೀವ್ ಮಾಡಬೇಕಂತ ಟ್ರೈ ಮಾಡ್ತಿದ್ದಾರೆ. ಸೊ ಅವರೇ ಎಲ್ಲ ಸಪೋರ್ಟ್ ಮಾಡೋದು, ಪೇರೆಂಟ್ಸ್, ಬೋತ್ ಪೇರೆಂಟ್ಸ್. ಓಕೆ. ಮತ್ತು 7th ಸ್ಟಾರ್ಟ್ ಮಾಡಿದ್ದು. ಸೊ ಅಮ್ಮನ ಫ್ರೆಂಡ್ಸ್ ಯಾರಿಗೆಲ್ಲ ಪರಿಚಯ ಇತ್ತು ಮ್ಯೂಸಿಕ್ ಫೀಲ್ಡಲ್ಲಿ, ಅವರು ನನ್ನನ್ನು ಫಸ್ಟ್ ಆರ್ಕೆಸ್ಟ್ರಾಗೆ ಕರ್ಕೊಂಡು ಹೋದ್ರು. ಓಕೆ. ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಗೊತ್ತಿರುವುದಿಲ್ಲ ಅಷ್ಟು, ಅವರು ಅದನ್ನು ಹೇಳಿಕೊಟ್ಟು ಎಲ್ಲ ಮಾಡಿ. ಒಂದು ಫಸ್ಟ್ ಸ್ಟೇಜ್ ಒಂದು ಯಾವತ್ತು ಬೆಸ್ಟ್ ಅಂತ ಹೇಳ್ತೇವೆ ನಾವು ಎಕ್ಸ್ಪೀರಿಯನ್ಸ್ ವೈಸ್. ನಿಮ್ದು ಯಾವ ಸ್ಟೇಜ್ ಅದು, ಅದರ ಬಗ್ಗೆ ತಿಳಿಸಿ. ಫಸ್ಟ್ ಸ್ಟೇಜ್ ಸ್ಕೂಲಲ್ಲಿ ಫಸ್ಟ್ ಆಗಿ ಸಿಂಗ್ ಮಾಡಿದ್ದು. ಓಕೆ. ಸ್ಕೂಲಲ್ಲಿ ಸ್ಮಾಲ್ ಕಾಂಪಿಟೇಷನ್ಸ್ ಎಲ್ಲ ಆಗ್ತದೆ, ಆವಾಗ ಜಾಸ್ತಿಯಾಗಿ ಹಾಡಿದುಂಟು. ಸೊ ಅದರಲ್ಲಿ ಪ್ರಾಕ್ಟೀಸ್ ಆಗಿ ಆಮೇಲೆ ಆರ್ಕೆಸ್ಟ್ರಾಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಈಗ ಪ್ರೆಸೆಂಟ್ ಯಾವ ಆರ್ಕೆಸ್ಟ್ರಾ ಟೀಮಲ್ಲಿ ಏನಾದರೂ ಇದ್ದೀರಾ ಹೇಗೆ? ಟೀಮ್ ಅಂತ ಇಲ್ಲ, ಲೈಕ್ ಅವರು ಕರೀತಾರೆ. ಸೊ ಆವಾಗ ಫ್ರೀಲಾನ್ಸರ್ ಸಿಂಗರ್ಸ್ ತರ. ಓಕೆ, ಹಾಗೆ. ಸೊ ಇವಾಗ ಯಾವುದಾದ್ರೂ ಒಂದೀಗ ನಾವು ಫೀಲ್ಡ್ ಸ್ಟಾರ್ಟ್ ಮಾಡಬೇಕಾದ್ರೆ ಸಹ ಒಂದು ಈಗ ಸಿಂಗಿಂಗ್ ಅಂತ ಹೇಳಿ ತಗೊಂಡಾಗ ಒಂದು ಫಸ್ಟ್ ಒಂದು ಸಾಂಗ್ ಸೆಲೆಕ್ಟ್ ಮಾಡ್ತೇವೆ, ಗೊತ್ತಾಯ್ತಾ? ಒಂದು ಫಸ್ಟ್ ಒಂದು ಸ್ಟೇಜಲ್ಲಿ ಹಾಡಿಡ್ತೇವೆ, ಅದು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದು ನಮ್ಗೆ ಯಾವತ್ತೂ ಸಹ. ಒಂದು ಆ ಸಾಂಗ್ ಯಾವ್ದು ಸ್ಟಾರ್ಟ್ ಹಾಡುವಾಗ ಯಾವ ಸಾಂಗನ್ನು ಹಾಡಿದ್ರಿ ನೀವು? ಸ್ಟಾರ್ಟಿಂಗಲ್ಲಿ ಒಂದು ಭಕ್ತಿಗೀತೆ, ಯಾವತ್ತು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವಾಗ ಒಂದು ಭಕ್ತಿಗೀತೆಯಿಂದ ಸ್ಟಾರ್ಟ್. ಸೊ ಗಣೇಶನದು ಫಸ್ಟ್ ಸಾಂಗ್ ನಾನು ಹೇಳ್ತಿದ್ದದ್ದು ಮುಂಚೆ, ಈಗ ಸಹ ಹೇಳ್ತೆ, ಬಟ್ ಮುಂಚೆ ಸ್ಟಾರ್ಟ್ ಮಾಡುವಾಗ ದೇವರ ಗೀತೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಸೊ ಯಾರು ಹೇಳಿಕೊಟ್ಟಿರೋದು? ತಾಯಿಯ? ಅಮ್ಮ. ಓಕೆ. ನೀವೀಗ ಪ್ರಾಕ್ಟೀಸ್ ಎಲ್ಲ ಯಾವ ಟೈಮ್ ತಗೊಳ್ತೀರಾ ಸಿಂಗಿಂಗೆಲ್ಲ? ಸೊ ನನಗೆ ಕ್ಲಾಸಿಕಲ್ ಆ್ಯಕ್ಚುಲಿ ಸುರೇಖಾ ಮ್ಯಾಮ್ ಅವರು ಪರ್ಕಳದಲ್ಲಿ ಇರೋದು. ಸೊ ಅವರೇ ನನಗೆ ಕ್ಲಾಸಿಕಲ್ ತಗೊಳ್ತಿದ್ದಾರೆ.
ಆಮೇಲೆ ಈಗ ಕರೋಕೇಸ್ ಅಂದರೆ ಈಗ ಟಫ್ ಸಾಂಗ್ಸ್ ಎಲ್ಲ ಕರೆಕ್ಟಾಗಿ ಬರಬೇಕಾದ್ರೆ ಅಂದರೆ ಅದನ್ನು ಹೇಳಿಕೊಡ್ಲಿಕ್ಕೆ ಬೆಂಗಳೂರಲ್ಲಿ ಪ್ರದೀಪ್ ಸರ್ ಅಂತ ಇದ್ದಾರೆ, ಅವ್ರು ಹೇಳಿಕೊಡ್ತಾರೆ. ಅವ್ರು ಟ್ರೈನ್ ಮಾಡ್ತಾರೆ. ಓಕೆ. ಸೊ ಅಲ್ಲಿ ಇಲ್ಲಿ ಬಂದು ಕ್ಲಾಸಸ್ ಮಾಡ್ತಾರಾ ನಿಮಗೆ? ಇಲ್ಲ, ಅದು ಆನ್ಲೈನ್ ಕ್ಲಾಸಸ್. ಓಕೆ ಓಕೆ ಓಕೆ. ಈಗ ನೀವು ಯಾವುದಾದ್ರೊಂದು ಪ್ರೋಗ್ರಾಮ್ ಹೋಗ್ತಾ ಈಗ ಆಡಿಯನ್ಸ್ ಆಲ್ಮೋಸ್ಟ್ ಒಂದು ಎಕ್ಸೆಪ್ಟೇಷನ್ ಇರ್ತದೆ, ಇವ್ರು ಈ ಹಾಡು ಚೆನ್ನಾಗಿ ಹಾಡ್ತಾರೆ, ನೀವು ಇದನ್ನ ಹಾಡಬೇಕು ಅಂತ ಎಲ್ಲಿಯಾದ್ರೂ ಇಷ್ಟ ತನಕ ಹೇಳಿದಾರ? ರಿಕ್ವೆಸ್ಟೆಡ್ ಸಾಂಗ್ಸ್ ಅಂತ ಬರ್ತದೆ, ಫಾಸ್ಟ್ ಬೀಟ್ ಸಾಂಗ್ಸ್ ಜಾಸ್ತಿ ಬರ್ತದೆ. ನನ್ನ ವಾಯ್ಸ್ ಆಕ್ಚುಲಿ ಅಷ್ಟು ಮೆಲೋಡಿ ಅಲ್ಲ, ಸೊ ನನ್ನದು ಫಾಸ್ಟ್ ಬೀಟ್ ಸಾಂಗ್ಸ್ ಎಲ್ಲ ತುಂಬಾ ಚಂದ ಬರ್ತದೆ. ನೀವು ಹಾಡುವಾಗ ಒಂದು ನಿಮ್ಮದೊಂದು ಫೇವ್ರೆಟ್ ಸಾಂಗ್ಸ್ ಅಂತ ಇರುತ್ತಲ್ಲ, ಅದು ಯಾವ್ದಾದ್ರು ಇದೆಯಾ? ಫೇವ್ರೆಟ್ ಸಾಂಗ್ಸ್ ಉಂಟು. ಹೇಳಿ, ಒಂದು ಲೈನ್ ಹೇಳ್ಬೋದಾ? ಮೆಲೋಡಿ ಹೇಳುದಾ? ಹೇಳಿ. ಗಗನವೇ ಬಾಗಿ ಭುವಿಯನು ಸೇರಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸ್ಸಲ್ಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನ ನಾನೇ ಆಮಂತ್ರಣ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ. ಎಸ್, ವೆರಿ ವೆಲ್ ಸಿಂಗಿಂಗ್, ನಿಮ್ಮದು ಸೂಪರ್ ವಾಯ್ಸ್ ಕೂಡ. ಸೊ ಹಾಗೆ ನಾವು ಸಿಂಗರ್ಸ್ ಅಂತ ಹೇಳುವಾಗ ಅವ್ರದ್ದೊಂದು ಫೇವ್ರೆಟ್ ಸಿಂಗರ್ಸ್ ಅಂತ ಇರ್ತಾರೆ. ಇವಾಗ ಒಂದು ಛಾಯಾ ಮ್ಯಾಮ್, ಶ್ರೇಯಾ ಘೋಷಾಲ್, ಹಾಗೆ ನಿಮಗೆ ಯಾರಿಷ್ಟ ಅವರ ಬಗ್ಗೆ? ನನಗೆ ಶ್ರೇಯಾ ಘೋಷಾಲ್ ಮ್ಯಾಮ್, ಅವರದ್ದು ಮೆಲೋಡಿ ಸಾಂಗ್ಸ್, ಅವರವೇ ಫಾಲೋ ಮಾಡಬೇಕಂತ ಅಷ್ಟು ಒಳ್ಳೆ ಸಾಂಗ್ಸ್ ಉಂಟು, ಅವರದ್ದು ಕಲೆಕ್ಷನ್ಸ್ ಹೈಯೆಸ್ಟ್ ಇರ್ತದೆ. ಓಕೆ. ಸೊ ಆಲ್ಮೋಸ್ಟ್ ಅವರ ಸಾಂಗ್ಸ್ ಅನ್ನೇ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡ್ತೀರಾ ಪ್ರೋಗ್ರಾಮ್ ಹೋಗುವಾಗ. ಓಕೆ. ಸೊ ಈಗ ನಾವು ಪ್ರೋಗ್ರಾಮ್ ಹೋದಾಗ ನೀವು ಬೆಸ್ಟ್ ಮೂಮೆಂಟ್ಸ್ ಅನ್ನ ಹೇಳಿದ್ರಿ, ಒಂದು ಸ್ಟೇಜ್ ಆಗ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ಫ್ಯಾಮಿಲಿ. ಬಟ್ ಇವಾಗ ಅಷ್ಟೇ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ ಲೈಫಲ್ಲಿ. ನಾನು ಈ ಪ್ರೋಗ್ರಾಮ್ಗೆ ಹೋಗಿ ನನಗೆ ಅದು ಮರಿಲಿಕ್ಕೆ ಆಗುದಿಲ್ಲ ಅಂಥದ್ದೇನಾದ್ರೂ ಆಗಿದ್ಯಾ? ಫಸ್ಟ್ ಟೈಮ್ ಅಂದರೆ ಟ್ರೈ ಮಾಡುವಾಗ, ಫಸ್ಟ್ ಸ್ಟಾರ್ಟಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ನನಗೆ ಗೊತ್ತಿರಲಿಲ್ಲ ಹಾಡಿ ಎಲ್ಲ. ಸೊ ಕೆಲವು ಸತಿ ಬೀಟ್ ಮಿಸ್ ಆಗ್ತಿತ್ತು, ಕೆಲವು ಸತಿ ಪಿಚ್ ಸರಿ ಇರ್ತಾ ಇರಲಿಲ್ಲ. ಆವಾಗ ತುಂಬ ಫುಲ್ ಬೇಡ ಅಂತ ಅನಿಸ್ತಿತ್ತು. ಆದರೆ ಅದು ಮೋಟಿವೇಟ್ ಮಾಡಿ ಟ್ರೈ ಮಾಡಿ ಈಗ ಫುಲ್ ಪರ್ಫೆಕ್ಟ್ ಆಗಿದ್ದೀರಿ. ಓಕೆ. ಇನ್ನು ಕಲೀಲಿಕ್ಕೆ ತುಂಬಾ ಇದೆ ಹಾಗಾದ್ರೆ. ಹೌದು. ಸೊ ಒಂದು ಸಿಂಗಿಂಗ್ ಫೀಲ್ಡಲ್ಲಿ ನಿಮಗೆ ಒಂದು ಬೆಸ್ಟ್ ಸಪೋರ್ಟ್ ಅಂತೇಳಿ ಬೇರೆ ಯಾರಾದರೂ ಇದ್ದಾರಾ? ಬೇರೆ ನನ್ನದು ಮಾಮ ಅಂತ ಹೇಳ್ಬೋದು, ಅವ್ರು ಸಹ ಮ್ಯೂಸಿಕಲ್ಲಿ ತುಂಬ ಒಳ್ಳೆಯಿದ್ದಾರೆ. ಸೊ ಅವರು ನನ್ನ ಸಿಸ್ಟರ್ ಮತ್ತು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಮ್ಯೂಸಿಕ್ ಫೀಲ್ಡಲ್ಲಿ. ಸೊ ಎಂಥ ಪ್ರೋಗ್ರಾಮ್ ಇದ್ರೂ ಹೋಗು, ಇಂಥ ಹಾಡು ಸೆಲೆಕ್ಟ್ ಮಾಡಿ ಕೊಡ್ತಾರೆ, ಹೀಗೆ ಹಾಡು, ಇದು ಹಾಡು, ಹೇಗೆ ಹಾಡಬೇಕು ಅಂತ. ಸೊ ಅವರಿಗೆ ಒಂದು ಥ್ಯಾಂಕ್ಸ್, ಆಲ್ವೇಸ್ ಥ್ಯಾಂಕ್ಫುಲ್. ಓಕೆ ಓಕೆ. ಧೃತಿ ಅವರೀಗ ಸಿಂಗಿಂಗ್ ಅಂತ ಹೇಳುವಾಗ ಆಲ್ಮೋಸ್ಟ್ ಕಾಂಪಿಟೇಷನ್, ಈಗ ಪ್ರೋಗ್ರಾಮ್ ನಾರ್ಮಲ್ ಆಗಿ ಹೋಗ್ತಾರೆ, ಬಟ್ ಕಾಂಪಿಟೇಷನ್ ಅಟೆಂಡ್ ಮಾಡೋದು ಸ್ವಲ್ಪ ಕ್ರೇಜ್ ಇರ್ತದೆ. ನೀವು ಯಾವ್ದಾದ್ರು ಅಟೆಂಡ್ ಮಾಡಿದ್ದೀರಾ? ಅದ್ರ ಬಗ್ಗೆ ತಿಳಿಸಿ. ಸುಮಾರು ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದ್ದೇನೆ. ಸೊ ಅಮ್ಮ ಕರ್ಕೊಂಡು ಹೋಗ್ತಾರೆ. ಸೊ ಅವರಿಗೆ ಅದು ಪೋಸ್ಟ್ ಎಲ್ಲ ಬರ್ತದೆ, ಸೊ ಕರ್ಕೊಂಡು ಹೋಗ್ತಾರೆ. ಸೊ ಫೈನಲ್ಸ್, ಸೆಮಿಫೈನಲ್ಸ್ ತನಕ ಹೋಗಿದ್ದೇನೆ ಕಾಂಪಿಟೇಷನ್ಸ್ ಅಲ್ಲಿ. ಯಾವುದೆಲ್ಲ ಕಾಂಪಿಟೇಷನ್ ಹೋಗಿದ್ದೀರಾ? ಸಿಂಗಿಂಗ್ ಅಲ್ಲಿ ನನ್ನ ಹಾಡು ನನ್ನದು, ಗಾನ ಕೋಗಿಲೆ, ಸೊ ಹಾಗೆ ಸುಮಾರು ಕಾಂಪಿಟೇಷನ್ಸ್ಗೆ. ಓಕೆ. ನಿಮ್ದು ಇತ್ತೀಚೆಗಷ್ಟೇ ಯಾವುದೋ ಒಂದು LIC ಅವರ ಪ್ರಯುಕ್ತ ಯಾವುದೋ ಒಂದು ಪ್ರೈಸ್ ಎಲ್ಲ ಸ್ವಲ್ಪ ಬಂದಿತ್ತು, ಅದರ ಬಗ್ಗೆ ತಿಳಿಸಿ. ಅದು ಆಕ್ಚುಲಿ ಮಾಡೆಲ್ ಮತ್ತೆ ಸಿಂಗರ್ ಡ್ಯಾನ್ಸರ್ ಅಂತ ಹೇಳಿ ಕಲಾರತ್ನ ಅವಾರ್ಡ್ ಕೊಟ್ಟಿದ್ರು, ಸರ್ಟಿಫಿಕೇಟ್ ಒಟ್ಟಿಗೆ. ಸೊ ಅದು ಆಕ್ಚುಲಿ ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ. ಅವಾಗ ಕೆಲವರು ಸಾಧನೆ ಮಾಡಿರೋರನ್ನ ಕರೆದು ಕೊಡ್ತಾರೆ ಸನ್ಮಾನ ಅಂತ. ಸೊ ಅದರಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿದ್ರು. ಓಕೆ. ಸೊ ಫ್ಯಾಮಿಲಿ ಬಗ್ಗೆ ಒಂದಿಷ್ಟು ಇಂಟ್ರೊಡಕ್ಷನ್ ಕೊಡ್ಬೋದಾ? ಓಕೆ. ಅಮ್ಮನ ಹೆಸರು ಪೂರ್ಣಿಮಾ ಶೆಟ್ಟಿ ಅಂತ, ಮತ್ತು ಅಪ್ಪನ ಹೆಸರು ಪ್ರಕಾಶ್ ಶೆಟ್ಟಿ. ಅಮ್ಮ ಅವರು ಬ್ಯೂಟಿಷಿಯನ್ ಮತ್ತು ಗ್ರಾಫಿಕ್ ಡಿಸೈನರ್. ಸೊ ಅವರದು ಓನ್ ಪಾರ್ಲರ್ ಉಂಟು. ಮತ್ತು ಅಪ್ಪ ಫೋಟೋಗ್ರಾಫರ್, ಪ್ರೊಫೆಷ್ನಲ್ ಫೋಟೋಗ್ರಾಫರ್, ಮತ್ತು ಒಂದು ಹೋಟೆಲ್ ಉಂಟು. ಸೊ ಹೋಟೆಲ್ ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಸೊ ಅವರ ಕೆಲಸದ ಬಿಡುವಿನಲ್ಲಿ ಕೂಡ ನಿಮ್ಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾರಲ್ಲ, ಅದು ಹೇಗೆ ಅಂತ?
ಅದು ಫುಲ್ ಸಪೋರ್ಟಿವ್ ಇದ್ದಾರೆ ಮನೆಯಲ್ಲಿ ಎಲ್ಲ. ಅಂದ್ರೆ ಈಗ ವರ್ಕ್ ಪ್ಲೇಸ್ ಅಲ್ಲಿ ಇದ್ರು ಮನೇಲಿ ಇರುವಾಗ ಕಾಲ್ ಮಾಡಿ ಇದು ಕಲಿ ಅದು ಮಾಡು ಇದು ಮಾಡು ಅಂತ ಫುಲ್ ಹೇಳ್ತಾನೆ ಇರ್ತಾರೆ. ಈಗ ನೀವು ಸ್ಕೂಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರಿ, ಸೊ ಆ ಸ್ಕೂಲ್ ಟೈಮ್ ಅಲ್ಲಿ ಈಗ ಎಕ್ಸಾಮ್ಸ್ ಕೂಡ ಇರುತ್ತೆ, ಆ ಬಿಸಿ ಶೆಡ್ಯೂಲ್ ಅಲ್ಲಿ ಪ್ರೋಗ್ರಾಮ್ಸ್ ಬಂದಾಗ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ಅದ್ರ ಬಗ್ಗೆ ತಿಳಿಸಿ. ಸ್ಟಡೀಸ್ ಡೈಲಿ ಮಾಡ್ತಾ ಇರ್ತೇನೆ, ಸೊ ಅಷ್ಟು ಡಿಫಿಕಲ್ಟ್ ಆಗೋದಿಲ್ಲ ಎಕ್ಸಾಮ್ ಟೈಮ್ಸ್. ಆದರೆ ಸ್ಟಡೀಸ್ ಮೇಲೆ ಸಹ ಕಾನ್ಸಂಟ್ರೇಷನ್ ಕೊಡ್ಬೇಕು. ಸೊ ಆವಾಗ ಬಂದ ಪ್ರೋಗ್ರಾಮ್ಸ್ ಎಲ್ಲ ಚೂರು ಕಮ್ಮಿ ಅಟೆಂಡ್ ಮಾಡ್ತೇನೆ, ಯಾಕಂದ್ರೆ ಈಗ 10th ಸ್ಟಡೀಸ್ ಇಂಪಾರ್ಟೆಂಟ್. ಇನ್ನೀಗ ನೆಕ್ಸ್ಟ್ 10th ಅಲ್ವಾ, ನೀವು ಯಾವ ರೀತಿ ಇನ್ನು ಸೀರಿಯಸ್ ಆಗ್ಬೇಕಂತೇಳಿ ಪ್ರಿಪೇರ್ ಆಗಿ ಕುತ್ಕೊಂಡಿದ್ದೀರಾ? ಪ್ರೋಗ್ರಾಮ್ಸ್ ಲೈಕ್ ಈಗ ಬರ್ತಾ ಇರ್ತದೆ, ಸೊ ಅದರಲ್ಲಿ ಒಂದು 2-3 ಸಾಕು ಅಟೆಂಡ್ ಮಾಡಿದ್ರೆ ಚೂರ್ ಸ್ಟಡೀಸ್ 10th ಅಲ್ಲ ಜಾಸ್ತಿ ಫೋಕಸ್ ಮಾಡಬೇಕು. ಆಮೇಲೆ PUC ನಂತರ ನೆಕ್ಸ್ಟ್ ನೋಡುವ. ಏನಾದ್ರೂ ಗೋಲ್ ಉಂಟಾ, ಇಷ್ಟೇ ಸ್ಕೋರ್ ತೆಗಿಬೇಕು ಹಾಗೆ ಏನಾದ್ರು? 90% ಅಬೌವ್ ಅಂತೂ ತೆಗಿಬೇಕು, ಅದು ಕಂಪಲ್ಸರಿ. ಸೊ ಅದಕ್ಕೆ ವರ್ಕ್ ಹಾರ್ಡ್ ಮಾಡಬೇಕು ಅಂತ. ಸ್ವಲ್ಪ ನಮ್ಮ ಸಿಂಗಿಂಗ್ ಫೀಲ್ಡ್ ಎಲ್ಲ ಸ್ವಲ್ಪ ಬದಿಗಿಟ್ಟು ಎಜುಕೇಶನ್ ಕಡೆ ಇದು ಮಾಡುವಂತ. PUC ನಂತರ ನೋಡು. ಓಕೆ, ಸಿಂಗಿಂಗ್ ಅಲ್ಲಿ ಬೇರೆ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕಂತ ಏನಾದ್ರು ಗೋಲ್ಸ್ ಇದೆಯಾ? ಲೈಕ್ ಇನ್ನೂ ಸ್ವಲ್ಪ ಕಾಂಪಿಟೇಷನ್ಸ್ ಅಟೆಂಡ್ ಆಗಿ ಪರ್ಫೆಕ್ಟ್ ಆಗಿ ಅದು ಸೋಲು ಗೆಲುವು ಎರಡನ್ನ ಸಹ ಈಕ್ವಲ್ ಆಗಿ ಅಕ್ಸೆಪ್ಟ್ ಮಾಡಬೇಕು. ಸೊ ವಿನ್ ಆಗಲಿಲ್ಲ, ಸೊ ಟ್ರೈ ಮಾಡಬೇಕು ಇನ್ನು ನೆಕ್ಸ್ಟ್. ಹೇಳ್ತಾರಲ್ಲ ಸೋಲೆ ಗೆಲುವಿನ ಮೊದಲ ಹಾದಿ ಅಂತ, ಹಾಗೆ. ಸೊ ನೀವೀಗ ಸಿಂಗಿಂಗ್ ಫೀಲ್ಡ್ ಅಂತ ಹೇಳ್ತಾ ಇದ್ದೀರಾ, ಸೊ ಅದರಲ್ಲಿ ಆಲ್ಮೋಸ್ಟ್ ಈಗ ಕೆಲವರಿಗೆ ಆಲ್ಬಮ್ ಸಾಂಗ್ ಬಗ್ಗೆ ಕ್ರೇಜ್ ಇರ್ತದೆ, ಡೆವೋಷನಲ್ ಸಾಂಗ್ಸ್ ಬಗ್ಗೆ, ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕರ್ ಆಗಿ ಹಾಗೆಲ್ಲ ಸ್ವಲ್ಪ ಇರ್ತದೆ. ಸೊ ಯಾವ್ದಾದ್ರು ಹಾಗೆ ಯಾವ ರೀತಿ ಆದ್ರೂ ವರ್ಕ್ ಮಾಡಿದ್ದೀರಾ ಇಷ್ಟೋ ತನಕ? ಒಂದು ಆಲ್ಬಮ್ ಸಾಂಗ್ ಮುದ್ದು ಅಪ್ಪ ಅಂತ, ಅವರು ಆಕ್ಚುಲಿ ಬೆಂಗಳೂರಲ್ಲಿ ಇರೋದು, ಜೈಶೀಲ್ ಅಂತ ಅವರ ಹೆಸರು. ಸೊ ಅದೊಂದು ಆಲ್ಬಮ್ ಸಾಂಗ್ ಅಪ್ಪ ಮತ್ತೆ ಮಗಳ ಬಾಂಡಿಂಗ್ ಬಗ್ಗೆ ಇದ್ದದ್ದು, ಸೊ ಅದನ್ನೊಂದು ಹಾಡಿದೆ. ಮತ್ತೆ ಈಗ ನಾರ್ಮಲ್ ಸಾಂಗ್ಸ್ ಸ್ಟುಡಿಯೋದಲ್ಲಿ ಹಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸಹ ಉಂಟದು. ಸೊ ಹಾಗೆ ಯೂಟ್ಯೂಬ್ ಚಾನಲ್ ಇದೆಯಾ ನಿಮ್ದು ಸಪರೇಟ್ ಆಗಿ? ಏನಿದೆ? ಧೃತಿ ಶೆಟ್ಟಿ 7296 ಅಂತ. ಓಕೆ, ಸೊ ಎಲ್ಲ ನಿಮ್ಮ ಸಿಂಗಿಂಗ್ ಇದು ಎಲ್ಲ ಹಾಕ್ತಾ ಇರ್ತೀರಾ, ಆಲ್ಬಮ್ ಸಾಂಗ್ಸ್ ಎಲ್ಲ ಬಂದು. ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ ಇಟ್ಟಿದ್ದೀರಾ? ನೆಕ್ಸ್ಟ್ ಗೊತ್ತಿಲ್ಲ, ಏನಾದ್ರು ಬಂದ್ರೆ ನೆಕ್ಸ್ಟ್ 100% ತಗೊಳ್ತೀರಾ. ಸೊ ಸಿಂಗಿಂಗ್ ಆಯ್ತು, ಅದ್ರ ನಡುವಲ್ಲಿ ಸ್ವಲ್ಪ ಟೈಮ್ ನೀವು ಡಾನ್ಸರ್ ಆಗಿ ಕೂಡ ಇದ್ರಿ, ಸೊ ಆ ಒಂದು ಜರ್ನಿ ಬಗ್ಗೆ ತಿಳಿಸಿ. ಚೈಲ್ಡ್ಹುಡ್ ಇಂದವೇ ಡಾನ್ಸಿಂಗ್ ಫೀಲ್ಡ್ ಅಲ್ಲಿ ಇದ್ದೆ. ಸೊ ಅಪ್ಪ ಡಾನ್ಸರ್ ಕೂಡ, ಈಗ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಸ್ಟಾಪ್ ಮಾಡಿದ್ದಾರೆ. ಇಲ್ಲದ್ರೆ ಫಸ್ಟ್ ಇಂದ ಸಹ ಅವರದ್ದು ಒಂದು ಓನ್ ಡಾನ್ಸ್ ಕ್ಲಾಸ್ ಇತ್ತು ಮತ್ತೆ ಡಾನ್ಸ್. ಸೊ ಸಣ್ಣದಿರುವಾಗಲಿಂದವೇ ಡಾನ್ಸ್ ಇದು ಫುಲ್ ಕ್ರೇಜ್ ಇತ್ತು. ಸೊ ಈಗ ಸಹ ಕಾಂಪಿಟೇಷನ್ಸ್, ಐಕ್ಸ್ ಕಾಂಪಿಟೇಷನ್ ಸ್ಕೂಲಲ್ಲಿ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಎಲ್ಲ ಇದ್ದಾಗ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಇರ್ತದೆ ಡಾನ್ಸಲ್ಲಿ ಈಗ ಸಹ ಇನ್ವಾಲ್ವ್ ಇದೆ. ಓಕೆ, ಸೊ ನಿಮ್ಗೆ ಹಾಗಾದ್ರೆ ನೃತ್ಯ ಗುರು ನಿಮ್ಮ ಅಪ್ಪ ಕಲಿಸುವಾಗೆಲ್ಲ ಹೇಗೆ ಕಲಿಸ್ತಿದ್ರು, ಅದ್ರದ್ದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದ್ರ ಬಗ್ಗೆ ಹೇಳಿ. ಬೇರೆಯವರಿಗೆಲ್ಲ ಸ್ಟ್ರಿಕ್ಟ್ ಆಗಿ ಅದು ಸ್ಟೆಪ್ ಬರ್ಲಿಲ್ಲ ಆದ್ರೆ ಹಾಗೆ ಹೀಗೆ, ನಂಗೆ ಎಂತ ಇಲ್ಲ, ನಂಗೆ ಒಳ್ಳೆ ರೀತಿಯಲ್ಲೇ ಹೇಳ್ಕೊಡ್ತಿದ್ರು. ಹೌದು, ಎಂತ ಅಂದ್ರೆ ಅವರಿಗೆ ಈಗ ಬೈತಿದ್ರು, ಈಗ ಅದು ಸ್ಟೆಪ್ ಸರಿ ಇಲ್ಲ, ನಂಗೆ ಹಾಗೆ ಬೈತಾ ಇರ್ಲಿಲ್ಲ. ಮಾಡು, ಓಕೆ ನಿಂಗೆ ಬರ್ತಾ ಇಲ್ವಾ ಪುನಃ ಕಲಿ ಮಾಡು, ಹಾಗೆ ಫುಲ್ ಸಪೋರ್ಟ್ ಶೇರ್ ಅಪ್ ಮಾಡ್ತಿದ್ರು ಯಾವಾಗ ಅಲ್ವಾ? ಓಕೆ, ಒಂದು ಎಷ್ಟು ವೇದಿಕೆಯನ್ನ ಹಂಚ್ಕೊಂಡಿದ್ದೀರಾ ಇಷ್ಟೋ ತನಕ? ಒಂದು ಡಾನ್ಸ್ ಅಲ್ಲಿ ಸುಮಾರು ಕಾಂಪಿಟೇಷನ್ಸ್ ಗೆ ಹೋಗಿದ್ವಿ, ಅದರಲ್ಲಿ ಸಿಕ್ಕಿದೆ 3rd place 2nd place. ಸೊ ಅಪ್ಪವೇ ಕರ್ಕೊಂಡು ಹೋಗ್ತಿದ್ದದ್ದು ಇಡೀ ಟೀಮ್ ಅನ್ನ. ಸೊ ಈಗ ರೀಸೆಂಟ್ಲಿ ಡಾನ್ ಬಾಸ್ಕೋ ಸ್ಕೂಲ್ ಅಲ್ಲಿ ಒಂದು ಐಕ್ಸ್ ಕಾಂಪಿಟೇಷನ್ ಇತ್ತು, ಸ್ಕೂಲೇ ಕಂಡಕ್ಟ್ ಮಾಡಿ ಅಲ್ಲಿ ಹೋಗಿದ್ವಿ. ಮತ್ತು ನಮ್ಮ ಸ್ಕೂಲಲ್ಲಿ ಐಕ್ಸ್ ಕಾಂಪಿಟೇಷನ್ 9th ಅಲ್ಲಿ ಅದು ಸಹ ಇತ್ತು. ಈಗ 10th ಅಲ್ಲಿ ಸಹ ಐಕ್ಸ್ ಉಂಟು, ಸೊ ಅದಕ್ಕೆ ಸಹ ಡಾನ್ಸ್ ಅಂತೂ ಬಿಡುವುದಿಲ್ಲ, ಇಲ್ಲ ತುಂಬಾ ಕ್ರೇಜ್ ಇದೆ ಡಾನ್ಸ್. ಈಗ ಡಾನ್ಸಿಂದ ನೀವು ಗಾಯನಕ್ಕೆ ಕಾಲಿಟ್ಟಿರುವಂಥದ್ದಲ್ವಾ? ಸೊ ಎರಡು ಕೂಡ ಇಷ್ಟ ನಿಮಗೆ. ಎಲ್ಲಿಯಾದ್ರೂ ನಿಮಗೆ ಚಾಯ್ಸ್ ಬಂತು ಡಾನ್ಸ್ ಸೆಲೆಕ್ಟ್ ಮಾಡಬೇಕು ಇಲ್ಲ ಸಿಂಗಿಂಗ್ ಸೆಲೆಕ್ಟ್ ಮಾಡ್ಬೇಕಂತ, ಯಾವ್ದು ಚಾಯ್ಸ್ ಮಾಡ್ತೀರಾ? ನನ್ನ ಚಾಯ್ಸ್ ಡಾನ್ಸ್. ಡಾನ್ಸ್ ತುಂಬಾ ಇಷ್ಟ ನಿಮಗೆ, ಆಫ್ಕೋರ್ಸ್. ಓಕೆ, ಸೊ ಕೆಲವೊಂದ್ಸಲ ನಮ್ಗೆ ಆ ಡಾನ್ಸ್ ಸಾಂಗ್ಸ್ ಕೇಳಿ 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 ನಮ್ಗೆ ಸಿಂಗಿಂಗ್ ಹಿಡ್ದಿರುವಂಥದ್ದಲ್ವಾ? ಎಸ್, ನಿಮ್ಗೆ ಡಾನ್ಸ್ ಅಲ್ಲಿ ಯಾವ್ದಾದ್ರು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದೆಯಾ? ಹೌದು, ವಿಘ್ನೇಶ್ವರ ಸಭಾಭವನ ಪರ್ಕಳದಲ್ಲಿ ಕಾಂಪಿಟೇಷನ್. ಓಕೆ, ಸೊ ಅಪ್ಪನ ಟೀಮೇ. ಸೊ ನಮಗೆ ಅದರಲ್ಲಿ 3rd place ಸಿಕ್ಕಿತ್ತು. ಸೊ ಅದರಲ್ಲಿ ಮಿಡಲ್ ಡಾನ್ಸ್ ನಾನೇ ಇದ್ದದ್ದು, ಮತ್ತು ಅದು ನನ್ನ ಫೇವ್ರೇಟ್ ಸಾಂಗಿಗೆ ಡಾನ್ಸ್. ಸೊ ಫುಲ್ ಜೋಶಲ್ಲಿ ಮಾಡಿ ಫುಲ್ ಖುಷಿಯಾಗಿತ್ತು ಎಲ್ಲರಿಗೆ.
ಸೊ ಅದೊಂದು ಎಕ್ಸ್ಪೀರಿಯನ್ಸ್. ರತಿಯವರೇ, ನಿಮ್ಮ ಜೊತೆಗೆ ಇನ್ನಷ್ಟು ಮಾತನಾಡಲಿಕ್ಕಿದೆ. ಈಗ ಒಂದು ಕಾರ್ಯಕ್ರಮದಲ್ಲಿ ವಿರಾಮವನ್ನು ತೆಗೆದುಕೊಂಡು ಬರೋಣ. ವೀಕ್ಷಕರೇ, ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಇದೀಗ ಪುಟ್ಟದಾದ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗಾಗಲೇ ಮಾತಾಡ್ತಾ ಇದ್ರಿ ನಮ್ಮ ಮಾಡೆಲಿಂಗ್, ಗಾಯಕಿ ಹಾಗೆ ನೃತ್ಯಪಟಿ ಆಗಿರುವಂತಹ ನಮ್ಮ ಧೃತಿ ಶೆಟ್ಟಿ ಪೆರಡೂರು ಅವರೊಂದಿಗೆ. ಸೊ ಇವಾಗ ಮತ್ತೆ ಅವರ ಹತ್ರ ಇನ್ನಷ್ಟು ಅನುಭವಗಳಿವೆ, ಅದರ ಬಗ್ಗೆ ಮಾತಾಡ್ಕೊಂಡು ಬರೋಣ. ಧೃತಿ ಅವರೇ, ಒಂದಿಷ್ಟು ಹೇಳ್ತಾ ಇದ್ರಿ ನಿಮ್ಮ ಸಿಂಗಿಂಗ್ ಫೀಲ್ಡಿಂದ, ಡಾನ್ಸ್ ಫೀಲ್ಡಿಂದ ಹಿಡಿದು ಇವಾಗ ಮಾಡೆಲಿಂಗ್ ಕಡೆಗೆ ಬಂದಿದ್ದೀರಾ. ಸೊ ಆ ಒಂದು ಸ್ಟೆಪ್ಸ್ ಹೇಗೆ ಸ್ಟಾರ್ಟ್ ಆಯಿತು ಬಿಗಿನಿಂಗ್ಸ್, ಅದು ಹೇಳಿ ಅದರ ಬಗ್ಗೆ. ಮಾಡೆಲಿಂಗ್ 9th ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಒಂದು ಫಸ್ಟ್ ಕಾಂಪಿಟೇಷನ್ ಇದು ಪೋಸ್ಟ್ ಅಮ್ಮನಿಗೆ. ಓಕೆ. ಸೊ ಅವರೇ ಬ್ಯೂಟಿಷಿಯನ್ ಆಗಿದ್ರಿಂದ ಅವರೇ ಹೇರ್ ಸ್ಟೈಲ್, ಮೇಕಪ್, ಡ್ರೆಸ್ಸಿಂಗ್ ಎಲ್ಲ ಅವರೇ ಮಾಡಿರುವಂತ. ಸೊ ಫಸ್ಟ್ ರೌಂಡ್ ಸೆಲೆಕ್ಷನ್ ಆಯಿತು. ಸೆಕೆಂಡ್ ರೌಂಡ್ ಸೆಲೆಕ್ಷನಿಗೆ ನನಗೆ NCC ಥಿಯರಿ ಎಕ್ಸಾಮ್ ಇತ್ತು. ಸೊ ಅಟೆಂಡ್ ಆಗ್ಲಿಕ್ಕಾಗಲಿಲ್ಲ. ಸೊ ಅಲ್ಲಿ ಚಾನ್ಸ್ ಮಿಸ್ ಆಯಿತು. ಸೊ ಇನ್ನೊಂದು ಕಾಂಪಿಟೇಷನ್ ಮೂಡುಬಿದ್ರೆಯಲ್ಲಿ ಇತ್ತು. ಅದು ಸಡನ್ ಆಗಿ ಡಿಸೈಡ್ ಮಾಡಿದ್ದು ಹೋಗುವ ಅಂತ. ಸೊ ಅದರಲ್ಲಿ ನನಗೆ ರನ್ನರ್ ಅಪ್ ಸಿಕ್ಕಿತ್ತು. ಮಿಸ್ ಕ್ವೀನ್ ಕರಾವಳಿ 2020. ಅಲ್ಲಿ ಗ್ರೂಪ್ಸ್ ಇತ್ತು, ಟೀನೇಜರ್ಸ್ ಮತ್ತೆ ಮಕ್ಕಳಿಗೆ. ಸೊ ಟೀನೇಜರ್ಸ್ ಗ್ರೂಪ್ ಅಲ್ಲಿ ನನಗೆ ರನ್ನರ್ ಅಪ್ ಸಿಕ್ಕಿತ್ತು. ಸೊ ಅದೊಂದು ಹ್ಯಾಪಿ ಮೂಮೆಂಟ್, ಲೈಕ್ ಸಡನ್ ಆಗಿ ಡಿಸೈಡ್ ಮಾಡಿದ್ದು. ಸೊ ಇವಾಗ ನೀವು ಮಾಡೆಲಿಂಗ್ ಸ್ಟಾರ್ಟ್ ಮಾಡುವಾಗ ಅದರಲ್ಲಿ ಒಂದು ಲೈಕ್ ವೆರೈಟಿ ವಾಕ್ ಆಗಿರ್ಬೋದು, ಸ್ಮೈಲ್, ಪ್ರತಿಯೊಂದಕ್ಕೆ ಅದಕ್ಕೊಂದು ಟ್ರೈನಿಂಗ್ ಅಂತ ಇರ್ತದೆ. ಸೊ ಅದು ಎಲ್ಲಿ ಕಲ್ತ್ರಿ, ಯಾರಿಂದ ಕಲ್ತ್ರಿ ಅಂತ? ಟ್ರೈನಿಂಗ್ ಆಕ್ಚುಲಿ ತಗೊಳ್ಳಿಲ್ಲ ನಾನು ಯಾರಿಂದ, ಯೂಟ್ಯೂಬ್ ವಿಡಿಯೋಸ್. ಸೊ ನನ್ನ ನೋಡಿ ಕಲ್ತಿರುವಂತದ್ದು. ನನ್ನದು ಗುರ್ತದವರು, ಪರಿಚಯದವರು ಒಬ್ರು ಇದ್ರು. ಸೊ ಅವರದ್ದು ವಿಡಿಯೋಸ್ ಎಲ್ಲ ಅವರು ನಂಗೆ ಆನ್ಲೈನ್ ಅಲ್ಲಿ ಇನ್ಸ್ಟ್ರಕ್ಟ್ ಮಾಡ್ತಿದ್ರು. ಸೊ ಅದನ್ನ ನೋಡಿ ಕಲ್ತಿರುವಂತದ್ದು. ಈಗ ಫಸ್ಟ್ ಒಂದು ಸ್ಟೇಜ್ ಹತ್ತುವಾಗ ಒಂಥರ ಭಯ ಆಗ್ತದೆ, ಒಂದು ಸುತ್ತಲೊಂದು ಜನ ಇರ್ಬೇಕಾದ್ರೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು ಮಾಡ್ತೇನೆ ಇಲ್ವಾ ಅದೊಂದು ಭಯ ಇರ್ತದೆ. ಆ ಎಕ್ಸ್ಪೀರಿಯನ್ಸ್ ಹೇಳಿ. ಫಸ್ಟ್ ಟೈಮ್ ಮಾಡೆಲಿಂಗ್ ಮಾಡ್ಲಿಕ್ಕೆ ಹೋದದ್ದು, ಲೈಕ್ ತುಂಬಾ ಜನ ಇದ್ರು, ಸೇಮ್ ಫುಲ್ ಡ್ರೆಸ್ ಆಗಿ ಎಲ್ಲ, ಫುಲ್ ಕಾನ್ಫಿಡೆಂಟ್ ಆಗಿ. ನಂಗೆ ಸ್ವಲ್ಪ ಫುಲ್ ನರ್ವಸ್ ಆಗಿದ್ದೆ ನಾನು, ಯಾಕಂದ್ರೆ ಫಸ್ಟ್ ಟೈಮ್ ಮಾಡೆಲಿಂಗ್ ಮಾಡಿ. ಹೌದಾ? ಸೊ ಅದು ಕೇಮ್ ಔಟ್ ಗುಡ್, ಎಲ್ಲ ಚಂದ ಇತ್ತು. ಸೊ ಅಲ್ಲಿ ನಿಮ್ಗೆ ಪ್ರೈಸ್ ಬಂದಿದೆ ಫಸ್ಟ್ ಇದು ಮಾಡುವಾಗ? ಫಸ್ಟ್ ಅಲ್ಲಿ ಆಕ್ಚುಲಿ ಅದು ಫಸ್ಟ್ ರೌಂಡ್ ಸೆಲೆಕ್ಷನ್, ಆಮೇಲೆ ಫೈನಲ್ ರೌಂಡ್. ಫಸ್ಟ್ ರೌಂಡ್ ಸೆಲೆಕ್ಷನ್ ಆಗಿದ್ದು, ಡೇಟ್ ಫಿಕ್ಸ್ ಮಾಡಿರ್ಲಿಲ್ಲ. ನೆಕ್ಸ್ಟ್ ಆಮೇಲೆ ಸ್ವಲ್ಪ ಡೇಸ್ ಬಿಟ್ಟು ಡೇಟ್ ಫಿಕ್ಸ್ ಮಾಡಿ ಆದ್ಮೇಲೆ ಆವಾಗ ಗೊತ್ತಾಯ್ತು ನನ್ನದು NCC ಎಕ್ಸಾಮ್ ಕೂಡ ಅದೇ ದಿವಸ, ಅದನ್ನ ಮಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದನ್ನ ಡ್ರಾಪ್ ಔಟ್ ಮಾಡ್ಬೇಕು. ಅವಾಗ ಸ್ವಲ್ಪ ಬೇಜಾರಾಗಲಿಲ್ಲ? ಆಯ್ತು, ಫೈನಲ್ ರೌಂಡ್ ಅಲ್ಲ, ಅಷ್ಟೇ ಟ್ರೈ ಮಾಡ್ಬೋದಿತ್ತು. ಓಕೆ. ನೆಕ್ಸ್ಟ್ ಇವಾಗ NCC ಅಲ್ಲಿ ಕೂಡ ಇದ್ದೀರಾ, ಬೇರೆ ಏನೆಲ್ಲ ಆಕ್ಟಿವಿಟೀಸ್ ಇದೆ, ಏನು ಹಾಬೀಸ್ ಇದೆ ಅದರ ಬಗ್ಗೆ? ಸೊ ಹಾಬೀಸ್ ಬಂದ್ಬಿಟ್ಟು ಡಾನ್ಸಿಂಗ್, ಸಿಂಗಿಂಗ್, ಮಾಡೆಲಿಂಗ್, ಡ್ರಾಯಿಂಗ್, ಹಾಗೆ ಸುಮಾರು ಹಾಬೀಸ್ ಉಂಟು. ಸೊ NCC ಬಗ್ಗೆ ಹೇಳೋದಾದ್ರೆ 8th ಅಲ್ಲಿ ಜಾಯಿನ್, ಸ್ಕೂಲಲ್ಲಿ 8th ಅಲ್ಲಿ. ಸೊ ಜೂನಿಯರ್ ಎಕ್ಸಾಮ್ ಆಯಿತು NCCದು. 8th ಅಲ್ಲಿ ಸ್ಟಾರ್ಟ್ ಮಾಡಿದ್ದು. 8th ಅಲ್ಲಿ ಫಸ್ಟ್ ಇಯರ್ JW ಆಗಿ ಇತ್ತು. ಸೊ 8th ಆದಮೇಲೆ 9th ಅಲ್ಲಿ 2 years ಇತ್ತು. 9th ಅಲ್ಲಿ ಆಯಿತು, 2 years ಆಯಿತು, ಕಂಪ್ಲೀಟ್ ಆಯಿತು. PPC ಕಾಲೇಜಲ್ಲಿ ಎಕ್ಸಾಮ್ ಇದ್ದದ್ದು. ಸ್ಯಾಟರ್ಡೇ ನಮಗೆ ಪ್ರಾಕ್ಟಿಕಲ್ ಎಕ್ಸಾಮ್, ಕಮಾಂಡರ್ ಹೇಳ್ತಾರೆ ಹೀಗೆ ಹೀಗೆ ಅದನ್ನು ಮಾಡಬೇಕು. ಆ್ಯಂಡ್ ಮತ್ತು ಸಂಡೇ ಥಿಯರಿ ಎಕ್ಸಾಮ್ ಇತ್ತು. ಥಿಯರಿ ಎಕ್ಸಾಮ್ ದಿವಸವೇ ಕಾಂಪಿಟೇಷನ್. ಸೊ ಮಿಸ್ ಮಾಡಬೇಕಾಯ್ತು. ಓಕೆ. ಸೊ ಇನ್ನು NCC ಅಲ್ಲಿ ಏನಾದರೂ ಬೇರೆ ಏನಾದರೂ ಮಾಡಬೇಕಂತ ಇದೆಯಾ? ಹೌದು. ಅಂದರೆ PUC ಹೋಗುವ ಕಾಲೇಜಲ್ಲಿ NCC ಇದ್ದರೆ A ಸರ್ಟಿಫಿಕೇಟ್ ಎಕ್ಸಾಮ್ ಆಯಿತು. ಸೊ B ಸರ್ಟಿಫಿಕೇಟ್ ಮಾಡಿ ಫ್ಯೂಚರಲ್ಲಿ ಸಹ ನೋಡ್ಬೋದು. ಇನ್ ಕೇಸ್ ಮೆಡಿಕಲ್ ಸೀಟ್ ಅಥವಾ ಆಗಲಿಲ್ಲಾದರೆ ಗವರ್ಮೆಂಟ್ ಜಾಬ್ ಸಿಗ್ತದೆ. ಹಾಗೆ ಇದಿಲ್ಲ ಅಂದ್ರೆ ಅದು ಆಪ್ಷನ್ ಆಗಿ ತಗೊಳ್ಳುವ ಅಂತ. ಇದು B ಸರ್ಟಿಫಿಕೇಟ್ ಎಲ್ಲ ಆದರೆ ನಮಗೆ ಗವರ್ಮೆಂಟ್ ಜಾಬ್ಸ್ ತುಂಬ ಈಸಿಯಲ್ಲಿ ಸಿಗ್ತದೆ. ಸೊ ದೊಡ್ಡ ಪೋಸ್ಟ್ ಎಲ್ಲ ಸಿಗ್ತದೆ. ಸೊ ಹಾಗೆ.
ಸೊ ನೀವೀಗ ಅದೊಂದು ರನ್ನರ್ ಅಪ್ ಇದೊಂದು ಫೋಟೋ ನೋಡಿದ್ದೆ ನಾನು. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಹಂಚಿಕೊಳ್ಳಿ, ಎಷ್ಟು ಖುಷಿ ಆಗಿತ್ತು ಅಂದ್ರೆ ಅಂದ್ಕೊಂಡಿದ್ರಾ ನಿಮ್ಗೆ ಸಿಗ್ತದೆ ಅನ್ನೋ ಅಷ್ಟೊಂದು ಕಾನ್ಫಿಡೆಂಟ್ ಇತ್ತಾ, ಹೇಗೆ? ಸಿಗ್ತದೆ ಅಂತ ಇತ್ತು, ಬಟ್ ಓವರ್ ಕಾನ್ಫಿಡೆನ್ಸ್ ಇರಲಿಲ್ಲ. ಅದು ಆಕ್ಚುಲಿ ಎಲ್ಲರಿಗೂ ಒಂದೊಂದು ಕೊಡ್ತಾರೆ, ಲೈಕ್ ಬೆಸ್ಟ್ ಸ್ಮೈಲ್, ಬೆಸ್ಟ್ ಫಿಟ್ನೆಸ್ ಹಾಗೆ. ಸೊ ಒಬ್ಬೊಬ್ಬರನ್ನೇ ಕರಿತಿದ್ರು. ಸೊ 1 2 3 ಇಂದವೆ ನಂದು 6 ಇದ್ದದ್ದು ನಂಬರ್ ಟೀಮ್, ಬಿದು 6 ನಂಬರ್. ಸೊ 1 2 3 4 5 ಹಾಗೆ ಹೇಳುವಾಗ 6 ನಂಬರ್ ಸ್ಕಿಪ್ ಮಾಡಿದ್ರು. ಸೊ ಗೊತ್ತಾಯ್ತು ರನ್ನರ್ ಅಪ್ ಅಥವಾ ವಿನ್ನರ್ ಯಾವ್ದಾದ್ರು ಒಂದು ಪಕ್ಕ ಉಂಟು ಅಂತ. ಆಮೇಲೆ 6 ಹೇಳಿದ್ರು ರನ್ನರ್ ಅಪ್ ಅಂತ. ಖುಷಿ ಆಯ್ತು ಫುಲ್. ಅಮ್ಮನಿಗೆ ಸಹ ತುಂಬಾ ಖುಷಿ ಆಯ್ತು, ಅವರೇ ಕರ್ಕೊಂಡು ಬಂದದೆಲ್ಲ. ಸೊ ಫುಲ್ ಹ್ಯಾಪಿ ಮೂಮೆಂಟ್. ನೀವು ನೋಡುವಾಗ ತುಂಬಾ ಸಿಂಪಲ್ ಇದ್ದೀರಾ, ಮೇಕಪ್ ಇಲ್ಲ ಏನಿಲ್ಲ. ಬಟ್ ಅದೊಂದು ಮಾಡೆಲಿಂಗಿಗೆ ಅಂತ ಕುತ್ಕೊಳ್ಳುವಾಗ ನಾವು ಮೇಕಪ್ಗೆ ಕುತ್ಕೊಳ್ಬೇಕು, ಅದೊಂದು ಎಕ್ಸ್ಪೀರಿಯನ್ಸ್. ಆ ಒಂದು ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿ. ಸುಮಾರು ಹೊತ್ತು ಕುತ್ಕೊಳ್ಬೇಕು, ಪೇಷನ್ಸ್ ಬೇಕು, ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ? ಅದೇ ನಾನು ಅಮ್ಮನ ಹತ್ರ ಹೇಳ್ತಿದ್ದೆ, ಚೂರು ಮೆಲ್ಲ ಕಮ್ಮಿ ಹಾಕು, ಎಷ್ಟು ಹಾಕುದು. ಅವರು ಇದ್ದದೆಲ್ಲ ಹಾಕ್ತಿದ್ರು ಕ್ರೀಮ್, ನಂಗೆ ಅದು ಲೈಕ್ ಫುಲ್ ಹೆವಿ ಆಗ್ತಿತ್ತು ಮೇಕಪ್. ಮತ್ತೆ ಫುಲ್ ಬ್ರೈಟ್ ತರ ರೆಡಿ ಮಾಡಿದ್ರು, ಫುಲ್ ಜಡೆಗೆ ಫುಲ್ ಹೂವೆಲ್ಲ ಹಾಕಿ. ಅದು ಅಷ್ಟು ದಿನ ಇತ್ತು, ಅದು ವೇಟ್ ಮಾಡ್ಬೇಕಲ್ಲಿ, ಅವ್ರದೆಲ್ಲ ಆಗ್ಬೇಕು ಮಕ್ಕಳದು, ಬೇಗ ರೆಡಿ ಮಾಡ್ತಿದ್ರ. ಸೊ ಅದೆಲ್ಲ ಫುಲ್ ಹೆವಿ ಇತ್ತು. ಗುಡ್ ಎಕ್ಸ್ಪೀರಿಯನ್ಸ್ ಟೋಟಲಿ. ಆದ್ರೂ ಒಂದು ಪ್ರೈಸ್ ಬಂತಲ್ಲ, ಏನಿಲ್ಲ ಅಲ್ವಾ? ಅದು ಅಮ್ಮನಿಗೊಂದು ದೊಡ್ಡ ಕ್ರೆಡಿಟ್, ನಾನು ಮಾಡಿದಕ್ಕೆ ಒಂದು ಸಿಕ್ತಲ್ಲ ಅಂತ ಹೇಳಿ. ಸೊ ಇವಾಗ ಸ್ಕೂಲಲ್ಲೆಲ್ಲ ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಈಗ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಹೇಗೆ ಸಪೋರ್ಟ್ ಮಾಡ್ತಾರೆ, ಹೇಗೆ ಎನ್ಕರೇಜ್ಮೆಂಟ್ ಮಾಡ್ತಾರೆ ನಿಮ್ಗೆ? ಸ್ಕೂಲಲ್ಲಿ ಟೀಚರ್ಸ್ ಆಗಲಿ ಅಥವಾ ಫ್ರೆಂಡ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಅವರೇ ಹೇಳ್ತಾರೆ, ಲೈಕ್ ಇನ್ ಕೇಸ್ ಅಂತಂದ್ರೆ ಪೋಸ್ಟ್ ಹಾಗೆ ಹೀಗಿದ್ರೆ ಸೆಂಡ್ ಮಾಡ್ತಾರೆ, ಇಂಥ ಕಾಂಪಿಟೇಷನ್ ಉಂಟು, ಟ್ರೈ ಮಾಡು, ಹೋಗು ಅಂತ. ಟೀಚರ್ಸ್ ಅಷ್ಟೇ ತುಂಬ ಸಪೋರ್ಟಿವ್ ಇದ್ದಾರೆ ಸ್ಕೂಲಲ್ಲಿ, ಎಲ್ಲ ಆಕ್ಟಿವಿಟೀಸ್ಗೆ ಎಂಕರೇಜ್ ಮಾಡ್ತಾರೆ, ಸಪೋರ್ಟಿವ್. ಸ್ಕೂಲ್ ಬಗ್ಗೆ, ಟೀಚರ್ಸ್ ಬಗ್ಗೆ ಏನಾದರೂ ಹೇಳಲಿಕ್ಕಿದೆಯಾ? ಟೀಚರ್ಸ್ ಎಲ್ಲ ಟೀಚರ್ಸ್ ತುಂಬ ಇಷ್ಟ ಇದ್ದಾರೆ. ಸೊ ಈಗ ಪ್ರೆಸೆಂಟ್ ಕ್ಲಾಸ್ ಟೀಚರ್ 10th ಇದು ಶ್ಯಾಮ್ ಸರ್, ಅವ್ರು ನನ್ನ ಮಾಮನ ಫ್ರೆಂಡ್. ಸೊ ಕಷ್ಟ ಆಯ್ತು, ಮಾಮನ ಫ್ರೆಂಡ್ ಎಲ್ಲ ಕಂಪ್ಲೇಂಟ್ಸ್ ಎಲ್ಲ ಪಟ್ಟ ಹೇಳ್ತಾರೆ, ಹಾಗಂತ ಇಲ್ಲ, ತುಂಬಾ ಪಾಪ ಇದ್ದಾರೆ ಸರ್. ಅವ್ರು ಸಹ ಫುಲ್ ಸಪೋರ್ಟಿವ್ ಇದ್ದಾರೆ. ಅವ್ರು ಸಹ ಮಾಡೆಲಿಂಗ್ ಬಗ್ಗೆ ಇನ್ನು ಕಂಟಿನ್ಯೂ ಮಾಡು, ಅದೇ 10th ಬಂದಿದ್ದು ಚೂರು ಓದು, ಈಗ ಸ್ಟಡೀಸಿಗೆ ಫೋಕಸ್ ಮಾಡು, ಆಮೇಲೆ ನೆಕ್ಸ್ಟ್ ನೋಡು. ಓಕೆ. ಸೊ ಮನೆಯಲ್ಲಿ ಜಾಸ್ತಿ ಎಜುಕೇಶನ್ ಕಡೆ ಗಮನ ಕೊಡು ಹೇಳ್ತಾರಾ, ಅಥವಾ ಈಚೆ ಆರ್ಟಿಸ್ಟ್ ಆಗಿ ಸ್ವಲ್ಪ ವ್ಯಾಲ್ಯೂ ಕೊಡ್ತಾರಾ, ಹೇಗೆ? ಅಮ್ಮ ಒಂಚೂರು ಆಕ್ಟಿವಿಟೀಸಿಗೆ ಜಾಸ್ತಿ ಸಪೋರ್ಟಿವ್. ಆದ್ರೆ ಮಾಮ ಹೇಳಿದ್ದಾರೆ, ಅವರು ಸ್ಟಡೀಸ್, ಅವ್ರು ಆಕ್ಚುಲಿ ಟೀಚರ್ ಅವರು. ಸೊ ಅವರು ಸ್ಟಡೀಸಿಗೆ ಫೋಕಸ್ ಮಾಡು, ಸ್ವಲ್ಪ ಇರ್ಲಿ ಒಂದು ಸೈಡಲ್ಲಿ ಇರ್ಲಿ, ಮಾಡ್ತಾ ಇರು, ಬಟ್ ಸ್ಟಡೀಸಿಗೆ ಜಾಸ್ತಿ ಫೋಕಸ್ ಮಾಡು ಅಂತ ಹೇಳ್ತಾರೆ. ಈಗ ಅದ್ರ ನಡುವಲ್ಲಿ ಸ್ವಲ್ಪ ಡ್ರಾಯಿಂಗ್ ಆಕ್ಟಿವಿಟಿ ಇದೆ ಅಂತ ಹೇಳಿದ್ರು, ಅದೇ ಹೇಗೆ ಸ್ಟಾರ್ಟ್ ಅಂತ ಹೇಳ್ಕೊಂಡ್ರೆ? ಚಿಕ್ಕದಿಂದಲೇ ಸ್ಟಾರ್ಟ್ ಆಯ್ತು, ಡ್ರಾಯಿಂಗ್ ಕ್ಲಾಸಿಗೆ ಹೋಗಿ. ಕಾಂಪಿಟೇಷನ್ಸ್ ಎಲ್ಲ ಹೋಗಿದ್ದೀರಿ? ರೇರ್ ಆಗಿ ಹೋದದ್ದು, ಆದ್ರೆ ಹೋದಲ್ಲಿ ಸಿಕ್ಕಿದೆ, ಪ್ರೈಸ್ ಬಂದಿದೆ, ಎಲ್ಲ ರೀತಿ ಆಕ್ಟಿವಿಟೀಸ್ ಇದೆ ಟೋಟಲಿ ಅಲ್ವಾ? ಇದಿಲ್ಲ ಅಂದ್ರೆ ಅದು, ಇದಿಲ್ಲ ಅಂದ್ರೆ ಅದು. ಓಕೆ. ಸೊ ಮನೇಲಿ ಫುಲ್ ಸಪೋರ್ಟ್ ಇದ್ದಾರೆ ನಿಮ್ಗೆ? ಹೌದು. ಸೊ ಯಾರಿಗಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಿ ಯಾರಿಗಾದ್ರೂ ಹೇಳಲಿಕ್ಕಿದೆಯಾ? ಸ್ಪೆಷಲ್ ಥ್ಯಾಂಕ್ಸ್ ಪೇರೆಂಟ್ಸಿಗೆ ಫಸ್ಟ್ ಆಫ್ ಆಲ್. ಅವರೇ ಎಷ್ಟು ಸಪೋರ್ಟ್ ಮಾಡಿ ಇಲ್ಲಿ ತನಕ ಬಂದಿದ್ದೇನೆ ಅಂದ್ರೆ ಅವರೇ ರೀಸನ್. ಅವರ ಸಪೋರ್ಟ್ ಇಲ್ಲದೆ ಎಂತ ಪಾಸಿಬಲ್ ಇಲ್ಲ. ಸೊ ಪೇರೆಂಟ್ಸ್, ಅಮ್ಮ ಅಪ್ಪ, ಮತ್ತೆ ಫ್ಯಾಮಿಲಿಯಲ್ಲಿ ಎಲ್ಲ ದೊಡ್ಡಮ್ಮ ಆಗಲಿ ಚಿಕ್ಕಮ್ಮ ಆಗಲಿ ಮಾಮ ಆಗಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ಮಾಡು, ಹೀಗೆ ಮಾಡು, ಹಾಗೆ ಫುಲ್ ಸಪೋರ್ಟಿವ್ ಇದೆ. ಸೊ ಹೋಲ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಸಹ, ನನ್ನ ಬೆಸ್ಟ್ ಫ್ರೆಂಡ್ ವೈನವಿ ಅಂತ, ಸೊ ಅವಳು ಸಹ ಫುಲ್ ಸಪೋರ್ಟಿವ್ ಇದ್ದಾರೆ, ಅವಳಿಗೆ ಸಹ ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಬ್ರದರ್ ಥರ ಒಬ್ಬ ಇದ್ದಾನೆ ಸ್ಕೂಲಲ್ಲಿ, ಚಿರಾಯು ಅಂತ, ಸೊ ಅವನಿಗೆ ಸಹ ಫುಲ್ ಥ್ಯಾಂಕ್ ಯು. ಟೀಚರ್ಸ್ ಅಷ್ಟೇ ತುಂಬ ಸಪೋರ್ಟಿವ್, ಮ್ಯೂಸಿಕಲ್ ಟೀಚರ್ಸ್, ಡಾನ್ಸ್ ಟೀಚರ್ಸ್ ಎಲ್ಲರಿಗೂ ಫುಲ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಓಕೆ. ಈಗ ನಾವು ಹೇಳೋದು ಸಿಂಗಿಂಗ್ ಆಯಿತು, ಡಾನ್ಸ್ ಆಯಿತು, ಈಗ ಮಾಡೆಲಿಂಗಲ್ಲಿ ಬೇರೆ ಏನಾದರೂ ಅಚೀವ್ಮೆಂಟ್ ಮಾಡಬೇಕಂತೇಳಿ ಏನಾದರೂ ಗೋಲ್ ಇದೆಯಾ ಬೇರೆ? 10th ಒಂದು ಎಕ್ಸೆಪ್ಷನಲ್, 10th ಓದಬೇಕು. ಓಕೆ. PUC ನಂತರ ಮಾಡೆಲಿಂಗಲ್ಲಿ ನೋಡುವ ಅಂತಿದ್ದೇನೆ. ಸೊ ಅದು ಹೇಗೆ ಏಜ್ ವೈಸ್ ಕ್ಯಾಟಗರಿ ಇರ್ತದ? ಹಾಂ, ಏಜ್ ವೈಸ್. ಸೊ ಕಿಡ್ಸಿಗೆ ಒಂದಿರ್ತದೆ 12 years ತನಕ,
ನಾಟ್ 0, ಒಂದು 4 to 12 years ಅವರಿಗೆ ಮಕ್ಕಳ ಕ್ಯಾಟಗರಿ, ಆ್ಯಂಡ್ 12 to 18 ಟೀನೇಜರ್ಸ್, 18+ ಅಂದರೆ ಒಂದು ಸರ್ಟೆನ್ 30 ತನಕ ಅಡಲ್ಟ್ಸ್. ಸೊ ಹೀಗೆ ಏಜ್ ವೈಸ್ ಕ್ಯಾಟಗರಿ ಡಿವೈಡ್ ಮಾಡಿರ್ತಾರೆ. ಸೊ ಕಾಂಪಿಟೇಷನ್ ಸ್ವಲ್ಪ ಈಸಿ ಆಗ್ತದೆ. ಹಾಗೆ ಓಕೆ. ಓವರ್ ಆಲ್ ಎಲ್ಲ ಸೇರಿಸಿ ಇರುವುದಿಲ್ಲ, ಏಜ್ ವೈಸ್ ಬೇರೆ ಸೇರಿಸಿ ಅಂದರೆ ಅದು ಡಿಪೆಂಡ್ ಆಗ್ತದೆ. ಏಜ್ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ, ಮಕ್ಕಳಿಗೆ ಮಕ್ಕಳ ಥರ ಹಾಗೆ ಕ್ಯಾಟಗರಿ. ನೀವೀಗ ರನ್ನರ್ ಅಪ್ ಮಾಡಿ ಒಂದು ಅನೌನ್ಸ್ಮೆಂಟ್ ಇರ್ತದೆ ಗೊತ್ತಾಯ್ತಾ, ಆಗ ಆ ಒಂದು ಕಿರೀಟ ಒಂದು ಹಾಕ್ತಾರೆ ಅಲ್ಲ, ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ಹೇಳಿ. ಫಸ್ಟ್ ಥ್ಯಾಂಕ್ಸ್ ಅಮ್ಮನಿಗೆ, ಅವರಷ್ಟು ಚಂದ ಡ್ರೆಸ್ ಮಾಡಿದ್ದಕ್ಕೆ ಅದು ಸಿಕ್ಕಿದ್ದು. ಆಮೇಲೆ ವಾಕ್ ಮತ್ತು ಇಂಟ್ರೊಡಕ್ಷನ್ ಇತ್ತು, ನಮ್ಮ ಇಂಟ್ರೊಡಕ್ಷನ್ ಮಾಡಲಿಕ್ಕಿತ್ತು. ಸೊ ಅದರಲ್ಲಿ ಸಹ ಪ್ಲಸ್ ಪಾಯಿಂಟ್ ಇತ್ತು ನನಗೆ, ಪರ್ಫೆಕ್ಟ್ ಆಗಿತ್ತು ಅದು. ಸೊ ಫುಲ್ ಖುಷಿ ಆಯಿತು. ಅದು ಕಿರೀಟ ಅಂತೂ ಹಾಕುವಾಗ ಲೈಕ್ ಖುಷಿ ಆಯ್ತು, ಕ್ವೀನ್ ಟೈಪ್ ಆಫ್ ಫೀಲ್ ಆಯ್ತು. ವಿನ್ನರ್ ಆಗ್ಬೋದಿತ್ತು, ಆದರೆ ಇನ್ನೂ ಒಂಚೂರು ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಇನ್ನೂ ಸಹ ಬೆಟರ್ ಮಾಡ್ತೇನೆ ಅಂತ. ಹಾಗೆ ಓಕೆ. ಇನ್ನು ಬೇರೆ ಮಾಡಲಿಂಗಲ್ಲಿ ಬೇರೆ ಏನಾದರೂ ಆಸಕ್ತಿ ಇದೆಯಾ? ಮಾಡಲಿಂಗ್ ಬಿಟ್ಟು ಇನ್ನೇನಾದರೂ, ಈಗ ಇಷ್ಟು ಆಕ್ಟಿವಿಟೀಸ್ ಆಯಿತು, ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು, ಇನ್ನೇನಾದರೂ ಹೊಸತನದನ್ನೇನಾದರೂ ಮಾಡಲಿಕ್ಕೆ ಏನಾದರೂ ಇಂಟ್ರೆಸ್ಟ್ ಇದೆಯಾ? ಆ್ಯಕ್ಚುಲಿ ನಾನು ಚಿಕ್ಕದಿರುವಾಗ ಅಬಾಕಸ್ಸಿಗೆ ಹೋಗ್ತಿದ್ದೆ. ಸೊ ನನಗೆ 3rd ಪ್ಲೇಸ್ ಬಂದಿತ್ತು, ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ಎರಡರಲ್ಲಿ ಸಹ. ಒಂದು ಬ್ಯಾಂಗ್ಳೂರಲ್ಲಿ ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ ಚೆನ್ನೈಯಲ್ಲಿ. ಸೊ ಚಿಕ್ಕದಿದ್ದೆ, ಥರ್ಡ್ ಸ್ಟ್ಯಾಂಡರ್ಡ್. ಸೊ ಈಗ ಸ್ವಲ್ಪ ಮರ್ತು ಹೋಗಿದೆ, ಸ್ಟಾರ್ಟ್ ಮಾಡುವಂತಿದ್ದೇನೆ ಪುನಃ ಅಬಾಕಸ್. ಓಕೆ, ಅದರಲ್ಲಿ ಸ್ವಲ್ಪ ಅಚೀವ್ಮೆಂಟ್. ಓಕೆ, ಫುಲ್ ಸಪೋರ್ಟ್ ಇದ್ದಾರೆ ಫ್ಯಾಮಿಲಿಯಲ್ಲಿ ಎಲ್ಲರೂ? ಚಿಕ್ಕದಿಂದಲೇ ಫುಲ್ ಆಕ್ಟಿವಿಟೀಸಿಗೆಲ್ಲ ಇನ್ವಾಲ್ವ್ಡ್ ಇದ್ದೆ. ಸೊ ಎಲ್ಲದಕ್ಕೆ ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಏನಾದರೂ ನಿಮ್ಮ ಬೆಸ್ಟ್ ಅಚೀವ್ಮೆಂಟ್ಸ್ ಏನಾದರೂ ಇದ್ದರೆ ಹೇಳ್ಕೊಳ್ಳಿ. ಅದೇ ಒಂದು ಮಾಡಲಿಂಗಲ್ಲಿ ನನಗೆ ರನ್ನರ್ ಅಪ್, ಮಿಸ್ ಕ್ವೀನ್ ಕರಾವಳಿ 2025 ರನ್ನರ್ ಅಪ್. ಮತ್ತು ಡ್ಯಾನ್ಸಲ್ಲಿ ಫ್ಯೂ ಅವಾರ್ಡ್ಸ್ ಸಿಕ್ಕಿದೆ. ಮತ್ತು ಬೆಂಗಳೂರಲ್ಲಿ ಫಿಲ್ಮ್ ಅವಾರ್ಡ್ ಸಿಕ್ಕಿತ್ತು ನನಗೆ, ಅವರೇ ಜಯಶೀಲ ಅವರು ಹೇಳಿದ್ದಾರೆ. ಸೊ ಕೀನ್ ಸ್ಟಾರ್ ಅಂತ ಒಂದು ಇದು ಅವರದ್ದು ಒಂದು ಎಂತ ಕಮಿಟಿ. ಸೊ ಅದರಲ್ಲಿ ನನಗೆ ಮುದ್ದು ಅಪ್ಪ ಸಾಂಗ್ ಹಾಡಿದ್ದಕ್ಕೆ ಬೆಸ್ಟ್ ಪ್ಲೇ ಬ್ಯಾಕ್ ಸಿಂಗರ್ ಅಂತ ಒಂದು ಅವಾರ್ಡ್ಸ್ ಸಿಕ್ಕಿತ್ತು. ಸೊ ಅದೊಂದು ಬೆಸ್ಟ್ ಮೂಮೆಂಟ್. ಮತ್ತು ಸಿಂಗಿಂಗಲ್ಲಿ ಫೈನಲ್ಸ್ ತನಕ ಹೋಗಿದ್ದೇನೆ, ಪಾರ್ಟಿಸಿಪೇಟ್ ನನ್ನ ಬೆಸ್ಟ್ ಕೊಟ್ಟಿದ್ದೇನೆ. ಸೊ ಅದು ಸಹ ಒಂದು ಬೆಸ್ಟ್ ಮೂಮೆಂಟ್. ಓಕೆ, ನೀವೀಗ ಇದು ಊರು ಬಿಟ್ಟು, ಅಂದರೆ ಈಗ ಆಲ್ಮೋಸ್ಟ್ ಆರ್ಟಿಸ್ಟ್ ಹೇಗೆ ಹೇಳಿದರೆ ನಮ್ಮ ಊರಲ್ಲಿ ಸಿಂಗಿಂಗ್ ಮಾಡೋದು, ಡಾನ್ಸ್ ಮಾಡೋದು ಕಾಮನ್, ಬಟ್ ನಮಗೆ ದೂರದ ಊರೆಲ್ಲ ಸಿಕ್ಕಿರ್ತದೆ. ಹಾಗೆ ಯಾವುದಾದ್ರೂ ದೂರದ ಪ್ಲೇಸಿಗೆ ಯಾವುದಾದ್ರೂ ಹೋಗಿದ್ದೀರಾ ನಮ್ಮ ಊರು ಬಿಟ್ಟು? ಹಾಂ, ಗೋವಾದಲ್ಲಿ ಡಾನ್ಸ್ ಪ್ರೋಗ್ರಾಮ್ಸ್, ಸಿಂಗಿಂಗ್ ಡಾನ್ಸ್ ಪ್ರೋಗ್ರಾಮ್ಸ್ ಜಾಸ್ತಿಯಾಗಿ ಕೊಟ್ಟೆ. ಇದು ಬಂಡ್ಸ್ ಅವರದೆಲ್ಲ, ಅದರಲ್ಲಿ ಕಾಂಪಿಟೇಷನ್ಸ್ ಇರುವಾಗ ಗೋವಾ, ಬಾಂಬೆ ಹಾಗೆ. ಓಕೆ, ಸೊ ಇನ್ನು ಬೇರೆ ಎಲ್ಲಿಯಾದರೂ ನೆಕ್ಸ್ಟ್ ಎಲ್ಲಿಯಾದರೂ ಫಿಲ್ಮಲ್ಲೆಲ್ಲ ಸ್ವಲ್ಪ ಏನಾದರೂ ಹಾಡಲಿಕ್ಕೆ ಅವಕಾಶ ಎಲ್ಲ ಬಂದರೆ ಹೋಗ್ತೀರಾ ಹೇಗೆ? ಹಾಂ, ಅದೇ ಒಬ್ಬರು ಕೇಳಿದ್ರು ಫಿಲ್ಮ್ ಇದು, ಅಂದರೆ ಕೆಲವು ಜನ ಅಮ್ಮನ ಹತ್ರ, ಅವ್ರು ಈಗಲೇ ಬೇಡ ಅಂತ ರೀಸೆಂಟಾಗಿ ಬಂದದ್ದು, ರೀಸೆಂಟಾಗಿ ಸ್ಟಾರ್ಟ್ ಆದದ್ದು. ಸೊ ಮತ್ತು ಫಿಲ್ಮಿಗೆ ಆ್ಯಕ್ಟಿಂಗಿಗೆ ಸಹ ಕೇಳಿದರು. ಓಕೆ, ಸೊ ಅಮ್ಮ ಹೇಳಿದರು ಬೇಡ ಈಗವೇ ನೋಡುವ, ನೆಕ್ಸ್ಟ್ ನೋಡುವ, ಟೆಂತ್ ಆದಮೇಲೆ PUC ಆ ಟೈಮ್. ಈಗ ಸ್ಟಡೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡುವಂತ. ಓಕೆ, ಸೊ ನೀವೀಗ ಆಲ್ಮೋಸ್ಟ್ ಪ್ರೋಗ್ರಾಮ್ ಹೋದಾಗ ನಿಮ್ಮದು ಇದೇ ಒಂದು ಸಾಂಗಿಗೆ ಫ್ಯಾನ್ ಫಾಲೋವರ್ಸ್ ಇರ್ತಾರೆ ಗೊತ್ತಾಯ್ತಾ, ಇದು ಹಾಡು ಹಾಡಲೇಬೇಕು ಅಂತೇಳಿ. ಸೊ ಆ ಹಾಡು ಯಾವುದಾದ್ರೂ ಇದೆಯಾ? ಜನರು ಕೇಳಿದಂಥ ಒಂದು ಯಾವುದಾದ್ರೂ ಹಾಡು ಇದ್ದೇ ಇರ್ತದೆ, ಆಲ್ಮೋಸ್ಟ್ ಕೆಲವರದ್ದು ಫೇವ್ರೆಟ್ ಸಾಂಗ್ ಆಗಿರ್ಬೋದು, ಅಥವಾ ನೀವು ಹಾಡುವಾಗ ಅವರದ್ದು ಫೇವ್ರೆಟ್ ಆಗಿರ್ಬೋದು. ಇದನ್ನು ಹಾಡಿ ಅಂತೇಳಿ ಒಂದು ರಿಕ್ವೆಸ್ಟ್ ಬರ್ತದೆ. ಸೊ ಅದು ಯಾವುದಾದ್ರೂ ಹಾಡು ಇದೆಯಾ? ಹಾಂ, ಒಂದು ಫಾಸ್ಟ್ ಬೀಟ್, ಫಾಸ್ಟ್ ಜೋಕೆ ನಾನು ಬಳ್ಳಿಯ ಮಿಂಚು ಹೇಳ್ಬೋದಾ? ಟ್ರೈ ಮಾಡಿ. ಓಕೆ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲಿಗೆ ಬಿದ್ದಾಗ ನೀ ಅರಿವಿ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲಿಗೆ ಬಿದ್ದಾಗ ನೀ ಅರಿವಿ ಸಂಚು. ಎಸ್, ವೆರಿ ವೆಲ್ ಸಿಂಗಿಂಗ್. ಓಕೆ, ನೀವೀಗ ಪ್ರೋಗ್ರಾಮ್ ಎಲ್ಲ ಹೋಗ್ತೀರಿ. ಓಕೆ, ಸೊ
ಎಂಡ್ ಮಂತ್ ಬಿಡ್ಬೇಕು ಇವಾಗ 10 ಮಂತ್ಲಿ ನೀವು ಈಗ ಪ್ರೋಗ್ರಾಮ್ ಎಲ್ಲ ಹೋಗ್ತೀರಿ, ಸೊ ನಿಮಗೆ ಹೇಗೆ ಸ್ಯಾಲರಿ ವೈಸ್ ನೀವು ಇವಾಗ ಸ್ಟಾರ್ಟ್ ಮಾಡಿದ್ದೀರಾ ಹೇಗೆ? ಹೌದು, ಪೇ ಮಾಡ್ತಾರೆ. ಸೊ ಅಂದರೆ ಒಂದು ಸಾಂಗ್ಸ್ ಹೇಳಿದಕ್ಕೆ ಅಟ್ಲೀಸ್ಟ್ ಒಂದು ಹೋದು ಬಂದಕ್ಕೆ ಅದು ಮುಂಚೆ ಅಂದರೆ 7th ಅಲ್ಲಿ ಸ್ಟಾರ್ಟ್ ಮಾಡುವಾಗ. ಈಗ ಹೌದು ಸ್ಯಾಲ್ರಿ ಲೈಕ್ ಪೇಮೆಂಟ್ ಮಾಡಿಯೇ. ಓಕೆ, ಅದನ್ನೆಲ್ಲ ಅಮ್ಮನಿಗೆ ಹೋಗಿ ತಂದು ಕೊಡ್ತೀರಾ ಅಥವಾ ನಿಮ್ಮ ಒಂದು ಬ್ಯಾಂಕಿಗೆ ಹಾಕಿ ಇಡ್ತೀರಾ ಹೇಗೆ? ನಂದು ಬ್ಯಾಂಕ್ ಅಂತ ಇಲ್ಲ, ಎಲ್ಲ ಅಮ್ಮನಿಗೆ. ಓಕೆ ಸರಿ. ಧೃತಿ ಅವರೇ, ನಿಮ್ಮ ಒಳ್ಳೆ ಎಕ್ಸ್ಪೀರಿಯನ್ಸನ್ನೆಲ್ಲ ನಮ್ಮ ಜೊತೆಗೆ ಇಷ್ಟೊತ್ತು ಅಮೂಲ್ಯವಾದ ಸಮಯನ ಇಟ್ಕೊಂಡು ನಮ್ಮ ಜೊತೆಗೆ ಬಂದಿದ್ದೀರಾ. ಸೊ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತಮಗೆ ನಮ್ಮ ಸ್ಪಂದನ ವಾಹಿನಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಹಾಗೇನೆ ನೀವು ಏನೆಲ್ಲ ಡ್ರೀಮನ್ನೆಲ್ಲ ಇಟ್ಕೊಂಡಿದ್ದೀರಾ ಕಲಾರಂಗದಲ್ಲಿ ಆಗಿರ್ಬೋದು ಅಥವಾ ಮುಂದೆ ಶೈಕ್ಷಣಿಕ ಜೀವನದಲ್ಲಿ ಏನೆಲ್ಲ ಡ್ರೀಮ್ಸ್ ಇದೆ ಎಲ್ಲ ಸಕ್ಸಸ್ಫುಲ್ ಆಗಲಿ ಅಂತ ನಮ್ಮ ಸ್ಪಂದನ ವಾಹಿನಿ ಮೂಲಕ ನಿಮಗೆ ಶುಭ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು. ಎಸ್, ನೋಡಿದಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಅತಿಥಿಯಾಗಿ ಧೃತಿ ಶೆಟ್ಟಿ ಪೆರಡೂರು ಅವರು ನಮ್ಮ ಜೊತೆಗಿದ್ರು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊರುವ ಸಾಧಕಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಾನು ನಿಮ್ಮ ಪ್ರೀತಿ.